ಪ್ರಪಂಚದಲ್ಲಿ ಇರಾನ್ನಿಂದ ಮೆಡಿಟರೇನಿಯನ್ ವರೆಗೆ ಬೆಳೆಯುತ್ತಿದ್ದ ಆಕ್ರೋಡು ಬೆಳೆ ಮತ್ತು ರಫ್ತಿನಲ್ಲಿ ಇರಾನ್ ಹಳೆಯ ಪರಂಪರೆಯನ್ನು ಹೊಂದಿದೆ. ಆದರೆ ಇಂದು ಹೆಚ್ಚು ವಾಲ್ನಟ್ ಬೆಳೆಯುವ ದೇಶ ಚೀನಾ ಆಗಿದೆ. ಹಾಗೆಯೇ ಹೆಚ್ಚು ವಾಲ್ನಟ್ ರಫ್ತು ಮಾಡುವ ದೇಶ ಅಮೆರಿಕ ಸಂಯುಕ್ತ ಸಂಸ್ಥಾನ. ಯುಎಸ್ಎ ಆಕ್ರೋಡು ಬೆಳೆಯಲ್ಲಿ 99% ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ ಬೆಳೆಯುತ್ತದೆ. ಒಟ್ಟು ಜಾಗತಿಕ ವಾಲ್ನಟ್ ರಫ್ತಿನಲ್ಲಿ 55%ವರೆಗೆ ವಾರ್ಷಿಕ 104 ಕೋಟಿ ಮೌಲ್ಯದ್ದನ್ನು ಯುಎಸ್ಎ ನಿರ್ವಹಿಸುತ್ತದೆ. ಭಾರತ, ಜಪಾನ್, ಟರ್ಕಿ, ಯುರೋಪಿನ ಒಕ್ಕೂಟ ಮೊದಲಾದ 50 ದೇಶಗಳಿಗೆ ಯುಎಸ್ಎಯಿಂದ ವಾಲ್ನಟ್ ರಫ್ತು ಆಗುತ್ತದೆ. ರಫ್ತಿನಲ್ಲಿ ಜಾಗತಿಕವಾಗಿ 2ನೇ ಸ್ಥಾನದಲ್ಲಿ ಇರುವ ಚೀನಾ ಜಗತ್ತಿನ ವಾಲ್ನಟ್ ಬೆಳೆಯಲ್ಲಿ 50% ಬೆಳೆಯುತ್ತದೆ. ಇಲ್ಲಿನ ಅಕ್ರೋಟವು ಸ್ವಲ್ಪ ಅಗ್ಗಕ್ಕೂ ಸಿಗುತ್ತದೆ. ಚಿಲಿ, ಉಕ್ರೇನ್, ಇರಾನ್ ವಾಲ್ನಟ್ ರಫ್ತು ವಿಷಯದಲ್ಲಿ 3-4-5ನೇ ಸ್ಥಾನಗಳಲ್ಲಿ ಇರುವ ದೇಶಗಳಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಕ್ಯಾಲಿಫೋರ್ನಿಯಾ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.